ಸರ್ವಧರ್ಮದ ತುಳುವರನ್ನ ಒಟ್ಟುಗೂಡಿಸುವ ಸುಂದರ ಕಾರ್ಯಕ್ರಮ ವಿಶ್ವ ತುಳು ಸಮ್ಮೇಳನ 2018 ಈ ಬಾರಿ ದುಬೈನಲ್ಲಿ ನಡೆಯುತ್ತಾ ಇದೆ. ಇದೇ ನವೆಂಬರ್ 23 ಮತ್ತು 24ರಂದು ನಡೆಯುವ ತುಳು ಆಚಾರ ವಿಚಾರ ಸಂಸ್ಕೃತಿಯ ಕಾರ್ಯಕ್ರಮಕ್ಕೆ ದಿನಗಣನೆ ಆರಂಭವಾಗಿದೆ. ಸಾಗರೋತ್ತರ ತುಳುವರು, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮತ್ತು ಅಖಿಲ ಭಾರತ ತುಳು ಒಕ್ಕೂಟದ ಸಹಯೋಗದಲ್ಲಿ ವಿಶ್ವ ತುಳು ಸಮ್ಮೇಳನ ದುಬೈ 2018 ಕಾರ್ಯಕ್ರಮ ನಡೆಯಲಿದೆ. ನವೆಂಬರ್ 23 ಮತ್ತು 24ರಂದು ದುಬೈನ ಅಲ್ ನಾಸರ್ ಲೀಸರ್ ಲ್ಯಾಂಡ್ನಲ್ಲಿ ತುಳುನಾಡಿನ ಸಂಸ್ಕೃತಿ ಆಚಾರ ವಿಚಾರಗಳ ಮಿನದನ ನಡೆಯಲಿದೆ. ಸರ್ವಧರ್ಮದ ತುಳುವರನ್ನ ಒಟ್ಟುಗೂಡಿಸುವ ಸುಂದರ ಕಾರ್ಯಕ್ರಮ ವಿಶ್ವ ತುಳು ಸಮ್ಮೇಳನ 2018. ತುಳುನಾಡಿನ ಆಚಾರ ವಿಚಾರಗಳನ್ನ ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೂ ತಿಳಿಸುವ ಅದ್ಭುತ ಕಾರ್ಯಕ್ರಮ ಇದಾಗಿದೆ ಅಂತ ಕಾರ್ಯಕ್ರಮದ ದುಬೈ ಯುಎಇನ ಶೋಧನ್ ಪ್ರಸಾದ್ ಆಹ್ವಾನ ನೀಡಿದ್ದಾರೆ. ನಮಸ್ಕಾರ. ಸರ್ವಧರ್ಮದ ತುಳುವರನ್ನು ಒಟ್ಟು ಮಲ್ಪನ ಒಂಜಿ ಅಟ್ಟನೆ ನಮ್ಮ ವಿಶ್ವ ತುಳು ಸಮ್ಮೇಳನ 2018 ನಮ್ಮ ಐಸರದ ತುಳು ಭಾಷೆನು ನಮ್ಮ ಪೊರ್ಲುಕಂಡದ ತುಳುವೆರನು ನಮ್ಮ ಪಿರಾಕದ ಆಚಾರ ವಿಚಾರ ನಮ್ಮ ಸಂಸ್ಕೃತಿ ನಮ್ಮ ಗೊಬ್ಬುಲೆನು ಒರಿಪಾಗ ನಮ್ಮ ಜೋಗ್ಲೆಗ್ ಅವೆಂದು ಕಲ್ಪಾಗ ನಮ್ಮ ತುಳುವೆರೆ 23 ಮತ್ತು 24 ನವೆಂಬರ್ಗೆ ನಡಪುನ ವಿಶ್ವ ತುಳು ಸಮ್ಮೇಳನದ ಲೇಸಿಗೆ ನಿಖಲು ಮಾತ ಸಂಸಾರದೊಟ್ಟಿಗೆ ಭಲೆ ಎಂಕ್ಲ ಲೆಪ್ಪೋಲೆಗೆ ಓಕುಟುದು ಬಲೆ ನಿಖಲಿಗೆ ಮೋಕೆಡು ಯಾಯಿ ಕೈ ಜೋಡಿಸದು ಎತ್ತೊಂದುಲೆ ನಮಸ್ತೆ. ದುಬೈನಲ್ಲಿ ನಡೆಯುತ್ತಿರುವ ವಿಶ್ವ ತುಳು ಸಮ್ಮೇಳನದ ಉದ್ಘಾಟನೆಯನ್ನ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡೆ ಅವರು ಮಾಡಲಿದ್ದು, ಹಾಗೆಯೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಉದ್ಯಮಿ ಬಿಆರ್ ಶೆಟ್ಟಿ ವಹಿಸಲಿದ್ದಾರೆ. 2 ದಿನಗಳ ತುಳು ಸಂಸ್ಕೃತಿ ಆಚಾರ ವಿಚಾರಗಳ ಕಾರ್ಯಕ್ರಮದಲ್ಲಿ ಅನಿವಾಸಿ ತುಳುವರು ಒಗ್ಗೂಡಲಿದ್ದು, ತುಳುನಾಡಿನ ವಿವಿಧ ಕಲಾ ತಂಡಗಳಿಂದ ಯಕ್ಷಗಾನ, ನೃತ್ಯ, ನಾಟಕ, ಕವಿಗೋಷ್ಠಿ, ರಂಗಭೂಮಿ ಗೋಷ್ಠಿ, ಮಾಧ್ಯಮಗೋಷ್ಠಿ, ರಸಮಂಜರಿ, ತುಳುನಾಡಿನ ಆಟೋಟ ಸ್ಪರ್ಧೆಗಳು ನಡೆಯಲಿದೆ. ಒಟ್ಟಿನಲ್ಲಿ ತುಳುನಾಡಿನ ಸಂಸ್ಕೃತಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ನಡೆಸುತ್ತಿರುವ ವಿಶ್ವ ತುಳು ಸಮ್ಮೇಳನ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿಬರಲಿ ಅನ್ನೋದು ನಮ್ಮ ಆಶಯ. ನಮಕುಡ್ಲ ನ್ಯೂಸ್ 24x7.